ಆತ್ಮೀಯರಾದ ಸುಧಾಕರ್ ಶೆಟ್ಟರು ಭಾಳ ವರ್ಷಗಳಿಂದ ನಮ್ಮ ಜೊತೆ ಒಡನಾಟದಲ್ಲಿ ಇದ್ದವರು. ಮಹಾಲಿಂಗೇಶ್ವರ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಬಹುಶಃ ನಾವು ಇದ್ದ ಸಂದರ್ಭದಲ್ಲಿ ಆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ದೇವರ ಸೇವೆಗಾಗಿ ಮುಡಿಪಾಗಿಟ್ಟು ಆರ್ನಿಸಿ ಕೆಲಸ ಮಾಡಿದವರು. ನನ್ನನ್ನು ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಬಹುಶಃ ಬೆಳಗ್ಗೆ 6 ಗಂಟೆಗೆ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಬಂಟ್ವಾಳದಲ್ಲಿ ನಮ್ಮನ್ನು ಕರೆಸಿ ದೇವಸ್ಥಾನದಲ್ಲಿ ಭಾಗವಹಿಸ್ತಕ್ಕ ಅವಕಾಶವನ್ನು ಬೆಳ್ಳಂಬೆಳಿಗ್ಗೆ ಮಾಡ್ತಿದ್ದರು. ಅವರು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ನಾನು ಅವರ ಪ್ರತಿಯೊಂದು ಮಾತಿನ ಪ್ರಕಾರನೇ ನಾನು ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ಅವರಿಗೆ ಬಹುಶಃ ಶಾಸಕರಾಗ್ತಕ್ಕಂಥ ಅವಕಾಶ ಆಗಲಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡ್ತಕ್ಕ ಅವಕಾಶ ಆಯಿತು. ಗೆಲ್ಲುವಂಥ ಸಂದರ್ಭದಲ್ಲಿ ಚುನಾವಣೆಗೆ ಅವಕಾಶ ಆಗಲಿಲ್ಲ. ಬಹುಶಃ ಅವರು ಜನಮಾನಸದಲ್ಲಿ ಸುಧನ್ನ ಪ್ರತಿಯೊಬ್ಬರ ಮನಸ್ಸಲ್ಲಿ ಇದ್ದಂಥ ವ್ಯಕ್ತಿ. ಬಹುಶಃ ಅನೇಕ ವರ್ಷಗಳ ಕಾಲ ಗಣೇಶೋತ್ಸವದ ಒಂದು ಕಿಲ್ಲೆ ಮೈದಾನದಲ್ಲಿ ಆಚರಣೆ ಮಾಡಿದ 40 ವರ್ಷ 44 ವರ್ಷ ಮಾಡಿರ್ತಕ್ಕಂಥ ಒಂದು ಚರಿತ್ರೆ ಬಹುಶಃ ಇದೆ. ಅಪ್ರತಿಮ ದಿವ್ಯ ಭಕ್ತರು ಕೂಡ, ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರು ಕೂಡ ಜಾತಿ ಮತ ಭೇದವನ್ನು ಮರೆತು ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಇದ್ದಂಥ ವ್ಯಕ್ತಿ ಸುಧಾಕರ್ ಶೆಟ್ಟರು. ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಕ್ಕಂಥ ಈ ಸಂದರ್ಭ. ನಾನು ಹಿಂದೆ ಅವರ ಮನೆಗೆ ಕೆಲವು ಸಮಯಗಳ ಹಿಂದೆ ಭೇಟಿಯನ್ನು ಕೊಟ್ಟಿದ್ದೇನೆ. ಅವ್ರ ನೆನಪು ನನಗೆ ಯಾವತ್ತೂ ಕೂಡ ಸದಾ ಇದ್ದಂಥದ್ದು. ಅನೇಕ ಸಾರಿ ನಾವು ಮಾತಾಡುವಾಗ, ಖಾಸಗಿಯಾಗಿ ಮಾತಾಡುವಾಗ ಸುಧಾಕರ್ ಶೆಟ್ಟರ ಹೆಸರನ್ನು ನಾವು ಯಾವತ್ತೂ ನೆನಪು ಮಾಡ್ತಾಯಿದ್ವಿ. ರಾಜಕೀಯ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ ನನಗೆ ಅತ್ಯಂತ ಪ್ರೀತಿ ಮತ್ತು ಗೌರವವನ್ನು ಕೊಟ್ಟಂಥ ವ್ಯಕ್ತಿ ಸುಧಾಕರ್ ಶೆಟ್ಟರು. ನಮ್ಮಿಂದ ಅವರಿಗೆ ಎಷ್ಟು ಸಹಕಾರ ಆಗಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ, ಆದರೆ ನಮ್ಮ ನಿಕಟವಾದ ಬಾಂಧವ್ಯಗಳು ಇತ್ತು ಅನ್ನುವಂಥದ್ದನ್ನು ನಾನು ನೆನಪು ಮಾಡಬೇಕಾಗಿದೆ. ನಾನೊಬ್ಬ ಸಾಮಾಜಿಕ ಬದುಕಲ್ಲಿ ಇದ್ದುಕೊಂಡು ಸದಾ ಅವರನ್ನು ನೆನಪು ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಬದುಕಿದವನು. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ದೇವರ ಪಾದವನ್ನು ಸೇರಿದ್ದಾರೆ. ಪರಮಾತ್ಮನ ಒಂದು ಅನುಗ್ರಹದ ಜೊತೆಯಲ್ಲಿ ಅವರು ಬಾಳಿ ಬದುಕಿದವರು. ಮತ್ತೆ ನಾನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಆರೈಕೆ ಮಾಡ್ತಾಯಿದ್ದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.